ಜಗತ್ತಿನಲ್ಲಿ ಅತಿ ಹೆಚ್ಚು ತಿನ್ನುವ ಹಣ್ಣು ಬಾಳೆಹಣ್ಣು. ಅತಿ ನೀರು ಇರುವ ಹಣ್ಣು ಕಲ್ಲಂಗಡಿ. ಹಣ್ಣಾದರೂ ತರಕಾರಿಯಾಗಿ ಬಳಕೆಯಾಗುವುದು ಚಪ್ಪರ ಬದನೆ. ಚಪ್ಪರ ಬದನೆ ಎಂದ್ರೆ ಟೊಮೆಟೊ. 12.2 ಕೋಟಿ ಟನ್ ಟೊಮೆಟೊ ಹಣ್ಣು ಬೆಳೆಯುವರು. ಬಹುತೇಕ ತರಕಾರಿಯಾಗಿ ಬಳಸುವವರು. ಬಾಳೆಹಣ್ಣು 20% ರಫ್ತಿನ ಮೂಲಕ ಹಲವರ ಬಾಯಿಗೆ ಬರುತ್ತದೆ. ಕಲ್ಲಂಗಡಿಯಲ್ಲಿ 92% ನೀರಿದೆ. ಲೋಕದಲ್ಲಿ ಜನರು ಅತಿ ಹೆಚ್ಚು ತಿನ್ನುವ ಹಣ್ಣು ಪ್ರಮಾಣ ಹೀಗಿದೆ. ಬಾಳೆಹಣ್ಣು 17.5 ಕೋಟಿ ಟನ್, ಕಲ್ಲಂಗಡಿ 10.5 ಕೋಟಿ ಟನ್, ಸೇಬು 9.6 ಕೋಟಿ ಟನ್, ಕಿತ್ತಳೆ 7.5 ಕೋಟಿ ಟನ್, ದ್ರಾಕ್ಷಿ 8 ಕೋಟಿ ಟನ್, ಮಾವು 5.5 ಕೋಟಿ ಟನ್. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేన మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನೆಜ್ಜಿ ಪೋಲೇರ್ ಬೇಬಿ ಯಬಾ